ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಿನ್ನೆ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಗತಿ ಪರಿಶೀಲನೆ ಹಾಗೂ ಪ್ರಾಕೃತಿಕ ವಿಕೋಪ ನಿರ್ವಹಣೆ ಸಭೆ ನಡೆಸಲು ಆಗಮಿಸಿದ ಸಂದರ್ಭದಲ್ಲಿ ಉಳ್ಳಾಲ ತಾಲೂಕಿನ ಬಟ್ಟಪ್ಪಾಡಿಯ ಕಡಲ್ಕೊರೆತ ಹಾನಿ ಪ್ರದೇಶಕ್ಕೆ ಭೇಟಿ ನೀಡಿ ಪರಿಸ್ಥಿತಿಯನ್ನು ಪರಿಶೀಲಿಸಿ ಸ್ಥಳೀಯರೊಂದಿಗೆ ಮಾತುಕತೆ ನಡೆಸಿದರು. ಈ ಸಂದರ್ಭದಲ್ಲಿ ರಾಜ್ಯ ವಿಧಾನಸಭೆಯ ಸ್ಪೀಕರ್ ಯುಟಿ ಖಾದರ್ ಅವರು ಕಡಲ್ಕೊರೆತ ಸಮಸ್ಯೆ ಕುರಿತು ಮುಖ್ಯಮಂತ್ರಿಗಳಿಗೆ ಮಾಹಿತಿ ನೀಡಿದರು. ಬಳಿಕ ಮಾತನಾಡಿದ ಸಿದ್ದರಾಮಯ್ಯ ಅವರು ಸಮುದ್ರ ಕೊರೆತ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಾಮಗಾರಿ ಕೈಗೊಳ್ಳುವ ಬಗ್ಗೆ ಚರ್ಚೆ ನಡೆಸಲಾಗುವುದು ಎಂದು ತಿಳಿಸಿದರು. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಖಾತೆಯ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್, ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಎಲ್.ಕೆ. ಅತೀಕ್, ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ಸೇರಿದಂತೆ ಹಲವು ಮಂದಿ ಅಧಿಕಾರಿಗಳು ಹಾಗೂ ಮುಖಂಡರು ಕಡಲ್ಕೊರೆತ ಸಂತ್ರಸ್ತರು ಪಾಲ್ಗೊಂಡಿದ್ದರು. ಸಮುದ್ರ ಕೊರೆತ ಇಲ್ಲ. ಇದು ಇಲ್ಲಿ ಸೋಮೇಶ್ವರ ಬಟ್ಟಂಪಾಡಿನ ಇದು ಇಲ್ಲಿ ಕೊರೆತ ಆಗಿ ಮನೆಗಳೆಲ್ಲ ಡ್ಯಾಮೇಜ್ ಆಗಿದ್ದಾವೆ. ಸೊ ಇದು ಕಳೆದ ವರ್ಷ ಆಗಿತ್ತು, ಈ ವರ್ಷನೂ ಆಗಿದೆ. ಇದಕ್ಕೆ ಶಾಶ್ವತ ಪರಿಹಾರ ಮಾಡಬೇಕಾಗ್ತದೆ. ಈಗ ನಾವೆಲ್ಲ ಟೆಂಪ್ರರಿ ಮೆಜರ್ ಮಾಡಿ ಹಂಗಾಗಿ ಇವು ಒಂದಷ್ಟು ಇದನ್ನ ಹಾಕಿ ಅಂತೇಳಿ ಸ್ಟೋನ್ ಹಾಕಿ ಇದೆಲ್ಲ ಮಾಡ್ತೀವಿ. ಮತ್ತೆ ಕಡಲ್ ಕೊರೆತ ಆಗ್ತದೆ, ಅಲೆಗಳು ಜಾಸ್ತಿ ಆದಾಗ, ಸಮುದ್ರದ ನೀರು ಜಾಸ್ತಿ ಆದಾಗ ಇವು ಆಗ್ತಲೇ ಇರ್ತವೆ. ಬಟ್ ಇದಕ್ಕೆ ಶಾಶ್ವತವಾಗಿ ನಾನು ಅಲ್ಲೂ ಕೂಡ ಉಡುಪಿನಲ್ಲೂ ಹೇಳಿದೆ, ಉಡುಪಿ, ಮಂಗಳೂರು ಮತ್ತು ಕಾರವಾರ ಈ 3 ಜಿಲ್ಲೆಗಳಲ್ಲಿ ಇದರ ಸಮಸ್ಯೆಗಳಿದ್ದಾವೆ. ಈ ಸಮಸ್ಯೆಗೆ ಒಂದು ಪರಿಹಾರ, ಶಾಶ್ವತವಾದ ಪರಿಹಾರ ಕಂಡುಹಿಡಿಯತಕ್ಕಂಥ ಪ್ರಯತ್ನ ಮಾಡ್ತಾರೆ. ಕಡಲ ತೀರದಲ್ಲಿ ಮನೆಗಳೆಲ್ಲ ಇದೆ, ಮೀನುಗಾರರಲ್ಲಿ ಅವರು ಸಾಕಷ್ಟು ಸಂಕಷ್ಟ ಅನುಭವಿಸ್ತಾರೆ. ಪ್ರತಿ ವರ್ಷ ಅವ್ರಿಗೆ ಸಂಕಷ್ಟ ಇದೆ. ಅದಕ್ಕೆ ಏನು ಮಾಡಬೇಕು ಅಂದರೆ ಅವರಿಗೆ ಪುನರ್ವಸತಿ ಕಲ್ಪಿಸುವಂತ ಯಾರಿಗೆ? ಮೀನುಗಾರರಿಗೆ? ಹೌದೌದು, ಮೀನುಗಾರರಿಗೆ ಕೊಡ್ತೀವಿ.